This program is sponsored by Pet Hut, Kadri Commercial Complex, Malikatta, Mangalore, Akash Towers, Chilimbi, Mangalore. La 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 la. ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಪೆಟ್ ಆಟ ಅರ್ಪಿಸುವ ಪೆಟ್ಸ್ ಕಾಳಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾರ್ತಿಕ್. La 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 la. ವೀಕ್ಷಕರೇ, ಇವತ್ತು ಕಟ್ಪಾಡಿಯ ಪಳ್ಳಿಗುಡ್ಡೆ ಹತ್ರ ಇದ್ದೇವೆ. ಆ್ಯಂಡ್ ಇವತ್ತು ಒಬ್ಬರು ಸಣ್ಣ ಪ್ರಾಯದಲ್ಲೇ ನಾಯಿಗಳನ್ನು ತುಂಬಾ ಪ್ರೀತಿಯಿಂದ ಮತ್ತು ಬೆಕ್ಕುಗಳನ್ನು ಸಾಕಿ ಡಾಗ್ ಬ್ರೀಡಿಂಗ್ ಎಲ್ಲ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರು ಯಾರಂತ ನೋಡೋಣ ಬನ್ನಿ. ವೀಕ್ಷಕರೇ, ನಮ್ಮ ಜೊತೆ ಆಶೀಶ್ ಇದ್ದಾರೆ. ಇವರು ಡಾಗ್ ಬ್ರೀಡಿಂಗಲ್ಲಿ ಸೇಲ್ ಎಲ್ಲ ಮಾಡ್ತಾರೆ. ಆ್ಯಂಡ್ ಬೆಕ್ಕುಗಳಿದೆ ಆ್ಯಂಡ್ ನಾಯಿ ಕೂಡ ಇದೆ. ಆ್ಯಂಡ್ ಇವರಿಗೆ ಯಾವ ಥರ ಯಾಕೆ ಇಂಟ್ರೆಸ್ಟ್ ಆಯಿತು ಈ ಬೆಕ್ಕುಗಳನ್ನು ಸಾಕಬೇಕು ಅಂತ. ಆ್ಯಂಡ್ ಆಶೀಶ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಲೋ ಸರ್, ವೆಲ್ಕಮ್ ಟು ಯು. ಆ್ಯಂಡ್ ಸರ್, ಇದು ಯಾಕೆ ಈ ನಾಯಿಗಳನ್ನು ಸಾಕಬೇಕು ಆ್ಯಂಡ್ ಈ ಬೆಕ್ಕುಗಳನ್ನು ಸಾಕಬೇಕು ಅಂತ ಆಯಿತು? ಆ್ಯಕ್ಚುಲಿ ಏನು ಬಿಸ್ನೆಸ್ ಇಂಟೆನ್ಷನ್ ಆಗಿ ಅಲ್ಲ, ಆ್ಯಕ್ಚುಲಿ ಇದೊಂದು ಹಾಬಿ ಆಗಿತ್ತು. ಆದರೆ ಹಾಬಿಯನ್ನು ಆನಂತರ ಬಿಸ್ನೆಸ್ಗೆ ಕನ್ವರ್ಟ್ ಮಾಡಬೇಕಾಯ್ತು. ಯಾಕೆಂದರೆ ಮೊದಲನೇದಾಗಿ ಫ್ಯಾಮ್ಲಿ ಸ್ವಲ್ಪ ಮಮ್ಮಿಗೆ ಅಂದರೆ ನಾಯಿಗಳು ಅದಕ್ಕೆ ಯಾರಾದ ಚಾಕರಿ ಮಾಡೋದು ಹಾಗೆ ಹೀಗೆ ಎಲ್ಲ ಹೇಳಿ, ಸೊ ಅದನ್ನು ಆನಂತರ ಏನು ಮಾಡಿದೆ ಅಂದರೆ ಫಸ್ಟ್ ಹೀಗೇ ಒಬ್ಬರು ಕೇಳಿದ್ರಂತ ನಾಯಿ ತರಿಸಿಕೊಟ್ಟೆ. ಆನಂತರ ಅದರಲ್ಲೇ ಹೀಗೆ ಮುಂದೆ ಹೋಯಿತು. ಸೊ ಅದೊಂದು ಹಾಬಿಯನ್ನು ಆ್ಯಸ್ ಅ ಬಿಸ್ನೆಸ್. ನೀವು ಅಂದರೆ ಈ ನಾಯಿಗಳನ್ನು ಬಿಸ್ನೆಸ್ ಆಗಿ ಈಗ ಮಾಡ್ತಿದ್ದೀರಿ. ಆ್ಯಂಡ್ ಅದರ ಮುಂಚೆ ಅಮ್ಮನವರು ಹೇಗೆ ಹೇಳ್ತಿದ್ರು, ಯಾರು ಮಾಡೋದು ಚಾಕರಿ ಯಾರೆಲ್ಲ ಮಾಡೋದು ಅಂತ. ಆದರೆ ನಿಮಗೊಂದು ಇಷ್ಟ ಇದೆಲ್ಲ ಸಾಕಬೇಕು ಅಂತ. ಆದರೆ ನೀವೀಗ ಏನು ಮಾಡ್ತಿದ್ದೀರಿ? ಅಂದರೆ ಸ್ಟಡೀಸ್ ಮಾಡ್ತಿದ್ರೆ ಹೇಗೂ? ಹೌದು, ನಾನು ಈಗ ಡಿಗ್ರಿ ಮಾಡ್ತಿದ್ದೇನೆ PPC ಉಡುಪಿಯಲ್ಲಿ. ನಾನು BBM ಫೈನಲ್ ಇಯರ್. ಓಕೆ, ನೀವು ಈಗ ಫೈನಲ್ ಇಯರ್ BBM. ಸಣ್ಣ ಪ್ರಾಯದಲ್ಲಿ ನೀವು ಈ ಥರ ಅಂದರೆ ಈಗ ಎಷ್ಟು ವರ್ಷದಲ್ಲಿ ಈಗ ಮಾಡ್ತಿದ್ರಿ? ಈಗ ಇದು ಸಾಧಾರಣ ಈಗ ಒಂದೂವರೆ ವರ್ಷ ಆಗಿದೆ. ಓಕೆ, 1 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ. ಆದರೆ ಈ ಸಣ್ಣ ಪ್ರಾಯದಲ್ಲೇ ತುಂಬಾ ಈ ನಾಯಿಗಳನ್ನು ಸಾಕೋದು ಮತ್ತು ಈ ಪೇರೆಂಟ್ಸ್ಗಳು ಈಗ ಸಾಕ್ತಿದ್ರಿ, ಹೌದು. ಆದರೆ ಈಗ ಸಪೋರ್ಟ್ ಹೇಗಿದೆ? ಈಗ ಅವರು ಸಪೋರ್ಟ್ ಆಗಿದ್ದಾರೆ. ಯಾಕೆಂದರೆ ಅದರದ್ದು ಖರ್ಚು ಹಾಗೂ ನಾನು ನನ್ನ ಟೈಮ್ ವೇಸ್ಟ್ ಮಾಡದೆ ಅದರ ಹಿಂದೆ ಅಂದರೆ ಒಂದು ಹಣಕ್ಕಾಗಲಿ ಏನು ಅವರ ಮೇಲೆ ಹೆಚ್ಚು ಡಿಪೆಂಡೆಂಟ್ ಆಗದೆ ನನ್ನ ಇದನ್ನು ವಸ್ತುಗಳನ್ನು ನಾನೇ ತಗೊಳ್ಳಿ. ಈಗ ನಾನು ಹೇಳೋದು ಒಂದು ಕ್ವಶನ್ ಏನಂದರೆ, ಈಗ ನೀವು ಇಷ್ಟು ಈಗ ಮೇಂಟೈನ್ ಮಾಡಬೇಕು ನಾಯಿಗಳನ್ನು ಅಂದರೆ ಬೆಕ್ಕುಗಳನ್ನು, ಅದು ನಿಮಗೆ ಕಷ್ಟ ಅಂತ ಫೀಲ್ ಆಗ್ತಿಲ್ವಾ? ಅಂದರೆ ಈಗ ನೀವು ಸ್ಟಡೀಸ್ ಕೂಡ ಮಾಡ್ತಿದ್ರಿ, ಅದು ಸ್ವಲ್ಪ ಕಷ್ಟ ಆಗ್ತಿಲ್ವಾ ನಿಮಗೆ? ಅಲ್ಲ, ನಾನು ಒಬ್ಬನೇ ಅದನ್ನು ಮಾಡೋದಾದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆದರೆ ಫ್ಯಾಮಿಲಿ ಒಳ್ಳೆ ಸಪೋರ್ಟ್ ಇದ್ದಾರೆ. ಯಾಕೆಂದರೆ ನಾನು ಹೊರಗೆ ಇರುವಾಗ ಮಮ್ಮಿ ನೋಡ್ಕೊಳ್ತಾರೆ, ಹಾಗೂ ಡ್ಯಾಡಿ ತಂಗಿ ಕೂಡ. ಈಗ ಯಾಕೆಂದ್ರೆ ನಾನೊಮ್ಮೆ ಹೊರಗೆ ಹೋದರೆ ನಾನು ಬರುವಾಗ ತುಂಬ ಲೇಟ್ ಆಗ್ತದೆ. ಸೊ ಆ ಟೈಮಲ್ಲಿ ಫ್ಯಾಮಿಲಿ ನೋಡ್ಕೊಳ್ತಾರೆ. ಸ್ವಲ್ಪ ಚೊರೆ ಮಾಡಿದ್ರು ಕೂಡ. ಈ ಚೊರೆ ಎಲ್ಲ ಆಗ್ತದಲ್ಲ, ಅವಾಗ ಏನು ಮಾಡ್ತೀರಿ? ಈಗ ಸ್ವಲ್ಪ ಚೊರೆ ಎಲ್ಲ ಆಗ್ತಿರುವಾಗ ಏನು ಮಾಡ್ತೀರಾ? ಅದಕ್ಕೆ ಎಂತ ಹೇಳೋದು, ಕೆಲವೊಮ್ಮೆ ಸಿಟ್ಟು ಬರ್ತದೆ. ಆದರೆ ಬಟ್ ಸ್ಟಿಲ್ ಹೌದು, ಅಂದರೆ ತೊಂದರೆ ಇಲ್ಲ, ಒಂದು ಮೂವಿಂಗ್ ಆಗ್ತದೆ. ಈಗ ನೀವು
ಖುಷಿಯಲ್ಲಿದ್ರಿ ಹೌದೌದು. ದೂರ ವರ್ಷದಿಂದ. ನಿಮಗೆ ಈಗ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಹೇಗೆ ಆಯಿತು? ಅಂದರೆ ಮಾಡಬೇಕಾ ಮಾಡಬೇಡ್ವಾ, ಅಂದರೆ ಯಾರಾದರೂ ಸಜೆಷನ್ ಕೊಟ್ಟಿದ್ದಾರಾ, ಹೇಗೆ? ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಏನಿಲ್ಲ, ಒಬ್ಬರು ಹೀಗೇನು ಹೇಳಿದ್ದು ನಮಗೆ ಒಂದು ನಾಯಿ ಬೇಕಂತ. ನನಗೆ ಸ್ವಲ್ಪ ಕ್ರೇಜ್ ಇತ್ತು. ಅಷ್ಟರೊಳಗೆ ನನ್ನ ಹತ್ರ ಏನು ಮನೇಲಿ ನಾಯಿ ಇಲ್ಲ ಏನಿಲ್ಲ. ಸೊ ಅವ್ರಿಗೆ ನಾಯಿ ತಗೊಳ್ಲಿಕ್ಕಂತ ನಾನು ಆಚೆ ಈಚೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಒಬ್ಬರು ಶಶಿತ್ ಎಂಬವರು ಕಾಂಟ್ಯಾಕ್ಟ್ ಆದರು. ಸೊ ಅವರಿಂದಾಗಿ ನಾನು ನಾಯಿ ತಗೊಂಡೆ. ಆದರೆ ಅದು ಫಸ್ಟ್ ಡೀಲ್ ತುಂಬ ಅಂದರೆ ಹೆದರಿಕೆ ಇದ್ದದು. ಯಾಕೆಂದರೆ ಫಸ್ಟ್ ಡೀಲ್ ನಾವು ಕ್ಯಾಶ್ ಡೀಲ್ ಮಾಡಿದ್ದು. ಸೊ ಏನು ಮನೆಯಲ್ಲಿ ಏನು ಗೊತ್ತೇ ಇಲ್ಲ. ನಾನು ಆಚೆ ಈಚೆನ ಫ್ರೆಂಡ್ಸ್ ಅವರ ಜೊತೆ ಒಂದು 6,500 ಒಟ್ಟು ಮಾಡಿ ಕೊಡಬೇಕಾದ್ರೆ ಬಹಳ ಕಷ್ಟ ಆಯಿತು. ಆದರೆ ಹಾಂ, ಅಂದರೆ ಅದೊಂದು ಸ್ಟೆಪ್ ಅಂತಲೇ ಹೇಳ್ಬೋದು. ಹೌದೌದು. ನೀವು ನಾನು ಕೇಳೋದಂದರೆ ಈ ಅನಿಮಲ್ಸ್ಗಳನ್ನು, ಅಂದರೆ ಈಗ ನಾಯಿಗಳನ್ನು, ಬೆಕ್ಕುಗಳನ್ನು ನೀವು ಯಾವ ಥರ ನೋಡ್ಕೊಳ್ತೀರಿ? ಅಂದರೆ ಅದನ್ನು ಫ್ರೆಂಡ್ಸಾಗೆ ಟ್ರೀಟ್ ಮಾಡ್ತೀರಾ, ಹೇಗೆ? ಮನೆಯ ಸದಸ್ಯರಾಗೆ ಟ್ರೀಟ್ ಮಾಡ್ತಾರೆ? ಹೌದೌದು. ಈಗ ನಾಯಿಗಳು ಬೆಕ್ಕುಗಳು ಅದು ಮನೆಯ ಸದಸ್ಯರಾಗಿವೆ. ಹೆಚ್ಚು ಟೈಮ್ ಸಿಗೋದಿಲ್ಲ ಏನಾದ್ರೊಟ್ಟಿಗೆ ಸ್ಪೆಂಡ್ ಮಾಡಲಿಕ್ಕೆ. ಬಟ್ ಸ್ಟಿಲ್ ಅದರದ್ದು ಮೇಂಟೆನೆನ್ಸ್ ಅದನ್ನು ಏನು ಹೀಗೆ ಬಿಟ್ಟು ಬಿಡೋದಿಲ್ಲ. ಸೊ ಅದಕ್ಕೆ ಏನು ಸಹ ಕಮ್ಮಿ ಇಲ್ಲದ ಹಾಗೆ ಅದು ಬೇಕಿದ್ರೆ ಊಟದ ವಿಷಯದಲ್ಲಿ ಆಗಲಿ, ಅದನ್ನು ಯಾವುದು ವಿಷಯದಲ್ಲಿ ಸಹ ಆಗಲಿ, ಸೊ ಏನು ಕಮ್ಮಿ ಇಲ್ಲದ ಹಾಗೆ ನೋಡ್ಕೊಳ್ಳೋದು. ನಿಮ್ಮ ಮನೆಯಲ್ಲಿ ಎಷ್ಟು ನಾಯಿ ಇದೆ? ನನ್ನೊಟ್ಟಿಗೆ ಈಗ ಮನೆಯಲ್ಲಿ ಇರೋದು ನಾಯಿ 2, ಒಂದು ಜರ್ಮನ್ ಶೆಪರ್ಡ್, ಒಂದು ಕಾಕರ್ ಸ್ಪ್ಯಾನಿಯಲ್. ಮತ್ತು ಇನ್ನೊಂದು ನಾಯಿ ನೀವು ನೋಡೋದು ಅದು ಬೋರ್ಡಿಂಗ್ ಫೆಸಿಲಿಟೀಸ್ ಕೂಡ ಇದೆ. ಹಾಗೆ ನನ್ನ ಒಟ್ಟಿಗೆ ನಾನು ಪರ್ಸ್ನಲಿ ಯಾರು ಹೇಳೋದಾದರೆ ಒಂದು 7 ಡಾಗ್ಸ್ ಅವ್ರಿಗೆ ಇದೆ. ಅಂದರೆ ನೀವು ಬೋರ್ಡಿಂಗ್ ಫೆಸಿಲಿಟೀಸ್ ಕೂಡ ಇಟ್ಕೊಂಡು? ಹಾಂ, ಹೌದು. ಈಗ ನಾನು ಕೇಳೋದಂದರೆ, ಈಗ ನಿಮಗೂ ಗೊತ್ತಿರೋದಿಲ್ಲ ಆ ನಾಯಿಗಳು ಹೇಗೆ, ಅದು ನಿಮಗೆ ಸಾಕ್ಬೋದಾ ಅಂತ ಹೇಗೆ ಇದಾಗ್ತದೆ? ಅಲ್ಲ, ಆ್ಯಕ್ಚುಲಿ ನಾರ್ಮಲಿ ನನಗೆ ಯಾವ ನಾಯಿಗಳು ಇಷ್ಟರವರೆಗೆ ಅಗ್ರೆಸಿವ್ನೆಸ್ ತೋರಿಸೋದಿಲ್ಲ. ಅದೊಂದು ಏನು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಸೊ ಯಾವುದೇ ನಾಯಿ ನನಗೆ ಅಗ್ರೆಸಿವ್ ಆಗೋದಿಲ್ಲ. ಮತ್ತು ಬೋರ್ಡಿಂಗ್ ತಗೊಳ್ಳುವಾಗ ನಾನು ಅದರದ್ದು ಫುಲ್ ಮೆಡಿಕಲ್ ರಿಪೋರ್ಟ್ ಕ್ಲಿಯರ್ ಇರಬೇಕು ಡಾಕ್ಟರಿಂದಾಗಿ. ಆ ನಂತರ ಮತ್ತು ಅದು ಕಸ್ಟಮರ್ ಯಾಕೆ ಬೋರ್ಡಿಂಗ್ಗೆ ಕೊಡ್ತಿದ್ದಾರೆ, ಏನು ಅದರದ್ದು ಅದು ನೋಡಿ ಆನಂತರ ಬೋರ್ಡಿಂಗ್ ನಾನು ತಗೊಳ್ಳೋದು. ಇಷ್ಟು ನನಗೆ ಅಗ್ರೆಸಿವ್ ಆ ಥರ ಏನೂ ಆಗಲಿಲ್ಲ. ಓಕೆ, ಈ 1.5 ವರ್ಷ ಒಳಗೆ ಏನಾದರೂ ನಿಮಗೆ ಖುಷಿ ತರುವ ಯಾವುದಾದ್ರೂ ಇದೆಯಾ? ನಿಮ್ಮ ಈ ಬೆಕ್ಕು, ನಾಯಿಗಳು ತುಂಬಾ ಒಂದು ಖುಷಿ ಕೊಟ್ಟ ಸಮಯ? ಎಲ್ಲ ನಾಯಿ ಫಸ್ಟಿಗೆ ನೋಡುವಾಗ ತುಂಬಾ ಇದಾಗ್ತದೆ. ಅಂದರೆ ಅದನ್ನೊಂದು ಕಲೆಕ್ಟ್ ಮಾಡೋದು, ಅದನ್ನು ಕಸ್ಟಮರ್ಗೆ ಕೊಡುವವರಿಗೆ ಸಹ. ಈ ನಾಯಿಗಳನ್ನು ಸಾಕುವುದು ಮತ್ತು ಅದರ ಫುಡ್, ಅಂದರೆ ಈಗ ನಮ್ಮ ಬೇರೆ ಬೇರೆ ನಾಯಿ ಆದರೂ ತೊಂದರೆ ಇಲ್ಲ, ನಾರ್ಮಲ್ ಫುಡ್ ಆದ್ರೆ ಆಗ್ಬೋದು. ಈಗ ಈ ಬೆಕ್ಕು ತುಂಬಾ ಸ್ವಲ್ಪ, ಮತ್ತು ಈ ನಾಯಿಗಳು ಆ ಫುಡ್ಡಿದ ಪ್ರಕಾರ ಏನು ಹೇಳ್ತೀರಿ? ಸ್ವಲ್ಪ ಕಾಸ್ಟ್ಲಿ ಕೂಡ ಇರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದೇ ಈಗ ನಮಗೆ ಅಂದರೆ ನಾವು ಬಿಸ್ನೆಸ್ ಮಾಡುವಾಗ ಅದು ಗೊತ್ತಾಗೋದಿಲ್ಲ, ಯಾಕೆಂದರೆ ಅದರಲ್ಲೇ ಕವರ್ಪ್ ಆಗ್ತದೆ. ಆದರೆ ಫುಡ್ ಅಂದರೆ ಹೌದು, ಬೆಕ್ಕು ಈಗ ನಾಯಿಗಳಾಗಲಿ ಬೆಕ್ಕುಗಳಾಗಲಿ ಬೆಸ್ಟ್ ಸೂಟೆಡ್ ಫುಡ್ ರಾಯಲ್ ಕ್ಯಾನಿಯನ್. ಸೊ ಅದನ್ನು ಕನ್ಸ್ಯೂಮ್ ಮಾಡಿದರೆ ಬೆಕ್ಕುಗಳು ತುಂಬ ಚೆನ್ನಾಗಿರ್ತದೆ, ಅದೇ ರೀತಿ ನಾಯಿಗಳು ಸಹ. ಸೊ ನಮಗೆ ಏನಂದರೆ ಈ ಬೆಕ್ಕುಗಳು, ನಾನೇನಂತ ಹೇಳೋದಂದರೆ, ಈ ಮಕ್ಕಳಿಗೆ ಸೂಟ್ ಆಗ್ಬೋದಾ ಬೆಕ್ಕುಗಳು? ಅಂದರೆ ಈ ಹಲವಾರು ಬೆಕ್ಕುಗಳು ಇದೆ, ಆದರೆ ಮಕ್ಕಳಿಗೆ ಯಾವ ಥರ ಬೆಕ್ಕುಗಳು ಸೂಟ್ ಆಗ್ಬೋದು ನಿಮ್ಮ ಪ್ರಕಾರ? ಆ್ಯಕ್ಚುಲಿ ಸಣ್ಣ ಮಕ್ಕಳು ನಾರ್ಮಲಿ ಕಿಟನ್ಸನ್ನು ಲೈಕ್ ಮಾಡ್ತಾರೆ. ಆದರೆ ಏನಂದರೆ ನಾವು ಅದನ್ನು ಗ್ರೂಮಿಂಗ್, ಅದರದ್ದು ಹೇರ್ ಫಾಲ್ ಎಲ್ಲ ಆಗ್ತಾ ಇರ್ತದೆ, ಅದು ಕಾಮನ್. ಯಾಕೆಂದರೆ ಈಗ ಹ್ಯೂಮನ್ ಬೀಯಿಂಗ್ಸಲ್ಲಿ ಕೂಡ ಹೇರ್ ಫಾಲ್ ಇದೆ. ಸೊ ಅದಕ್ಕೆ ನಾವು ಡೈಲಿ ಬೆಳಿಗ್ಗೆ ಬ್ರಷ್ ಮಾಡಿದರೆ ಸೊ ಹಾಗೇನು ಪ್ರಾಬ್ಲಮ್ ಇಲ್ಲ. ಸೊ ಅದನ್ನು ನಾರ್ಮಲಿ ನನಗೆ ಕಸ್ಟಮರ್ ಹೌದು, ಈಗ ಮಕ್ಕಳಿಗೆ ಬೇಕಂತವೇ ತಗೊಂಡು ಹೋಗ್ತಾರೆ ಬೆಕ್ಕುಗಳನ್ನು, ಯಾಕೆಂದ್ರೆ ತುಂಬ ಆಟ ಆಡ್ತವೆ ಅಲ್ಲ ಅವು. ತುಂಬಾ ಆಟ ಆಡ್ತದೆ, ನಾನು ಆಗ ನೋಡಿದ್ದೇನೆ, ತುಂಬ ಒಂದು ಖುಷಿಯಿಂದ ಆಡ್ತದೆ. ಆದರೆ ಅದಕ್ಕೆ ತುಂಬಾ ನಾವೀಗ ಪ್ರತಿ ಟೈಮ್ ಹಿಡಿದ್ರೆ ಅದಕ್ಕೆ ಏನಾದರೂ ಸ್ವಲ್ಪ ಇರಿಟೇಷನ್ ಅಲ್ಲ. ಆ್ಯಕ್ಚುಲಿ ಅದು ಹೇಗೆ ಅಂದರೆ ಅದು ಬೆಳೆದ ರೀತಿ ಇರ್ತದೆ. ಈಗ ಒಂದು ಬೆಕ್ಕನ್ನು ತುಂಬ ಟೇಮ್ ಮಾಡಿ ಸಾಕಿದರೆ, ಅಂದರೆ ಇಡೀ ದಿನ ಅದನ್ನು ಎತ್ಕೊಂಡು ಮರಿಯಲ್ಲೇ ಅದು ನಿಮಗೆ ಅದು ಬಾಡಿಗೆ ಫುಲ್ ಬಾಡಿ ಲೈನ್ಗೆ ಟಚ್ ಆಗಿರ್ತದೆ. ಆಗ ಅದಕ್ಕೆ ನೀವು ಎತ್ತಿದ್ರೆ ಅದಕ್ಕೆ ಖುಷಿ. ಸೊ ನೀವು ಕೂತ್ಕೊಂಡ ಕೂಡಲೇ ಅದು ಬಂದು ಕೂತ್ಕೊಳ್ಳೋದು ನಿಮ್ಮ ಮೇಲೆ. ಆದರೆ ಕೆಲವು ಬೆಕ್ಕುಗಳು ಹಾಗೆ ಅಲ್ಲ, ಅಂದರೆ ಅವುಗಳನ್ನು ಹೀಗೆ ನಾರ್ಮಲಿ ನಾವು ಸಾಕಿದರೆ ಅದಕ್ಕೆ ಏನೋ 1-2 ನಿಮಿಷಕ್ಕೆ ಚೆಂದ ಆಗ್ತದೆ, ಮತ್ತು ಅದಕ್ಕೆ ಸ್ವಲ್ಪ ಇರಿಟೇಷನ್. ನಿಮಗೆ ಈ ನಾಯಿಗಳೊಂದು ಪ್ರೀತಿ ಜಾಸ್ತಿಯಾ ಅಲ್ಲ ಬೆಕ್ಕುಗಳಂದರೆ ತುಂಬ ಜಾಸ್ತಿ? ಹೇಗೆ? ನನಗೆ ನಾಯಿಗಳಂದರೆ ಪ್ರೀತಿ ತುಂಬ ಜಾಸ್ತಿ. ಓಕೆ, ನಾಯಿಗಳ ಜೊತೆ ಹೇಗೆ ನೀವು ಟೈಮ್
ಡೆವಲಪ್ಮೆಂಟ್ ಮಾಡ್ತೀರಿ? ಅಂದರೆ ನಿಮಗೆ ಟೈಮ್ ಸಿಕ್ಕುವುದಿಲ್ಲ, ಕಲಿತಿದ್ದೀರಿ ಹೌದು, ಅದು ಸ್ವಲ್ಪ ಆದರೂ ಟೈಮ್ ಸಿಗ್ಬೋದಲ್ಲ? ಒಂದು ನಾಯನ್ನು ಹೊರಗೆ ಆ್ಯಕ್ಚುಲಿ ನನ್ನದು ಪೆಬಲ್. ಓಕೆ. ಸೊ ಅವಳನ್ನು ನಾನು ಹೊರಗೆ ಕರ್ಕೊಂಡು ಹೋಗೋದು, ಚರ್ಚ್ ಆಚೆ ಇಲ್ಲದೆ ಫ್ರೆಂಡ್ಸ್ ಅವರೊಟ್ಟಿಗೆ ಹೋಗುವಾಗ ಅಥವಾ ಫ್ಯಾಮ್ಲಿಯಲ್ಲಿ ಅದು ಹೋಗುವಾಗ ಬೀಚ್ಗೆಲ್ಲ ಕರ್ಕೊಂಡು ಹೋಗೋದು. ಸೊ ಹಾಗೆ. ಸರ್, ಈಗ ಏನಂದರೆ ನಮ್ಮ ಈ ನಿಮ್ಮ ಫ್ರೆಂಡ್ ಸರ್ಕಲ್ ಇದ್ದಾರಲ್ಲ, ಅವ್ರು ಹೇಗೆ ಸಪೋರ್ಟ್ ಇದ್ದಾರೆ? ಆಶೀಶ್ ಈ ಥರ ಎಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಇದರಲ್ಲಿ ನೋಡಿ ಅವ್ರು ಏನು ಹೇಳ್ತಾರೆ? ಫ್ರೆಂಡ್ ಸರ್ಕಲ್ ಆ್ಯಕ್ಚುಲಿ ತುಂಬ ಸಪೋರ್ಟ್ ಇದ್ದಾರೆ. ಯಾಕೆಂದರೆ ಅವರು ಈಗ ಅಂದರೆ ಕೆಲವೊಮ್ಮೆ ಒಂದು ಸ್ವಲ್ಪ ತಮಾಷೆ ಮಾಡ್ತಾರೆ ಬಿಟ್ಟರೆ, ಆದರೆ ತುಂಬ ಸಪೋರ್ಟ್ ಇದ್ದಾರೆ. ಯಾಕೆಂದ್ರೆ ನನ್ನ ಒಂದು ಡಾಬರ್ಮ್ಯಾನ್ ಇನ್ನೊಂದು ಫ್ರೆಂಡ್ ಮನೆಯಲ್ಲಿದೆ, ಹಾಗೂ ಒಂದು ಡ್ಯಾಶ್ ಇನ್ನೊಂದು ಫ್ರೆಂಡ್ ಮನೆಯಲ್ಲಿದೆ. ಹಾಗೆ ಮೊನ್ನೆ ಒಬ್ಬರು ಬಂದರು, ಅವರೊಂದು ಗೋಲ್ಡನ್ ರಿಟ್ರೀವರ್ ಮರಿ ತಗೊಂಡ್ರು ನಂತರ. ಸೊ ಫ್ರೆಂಡ್ಸ್ ಸಪೋರ್ಟ್ ಆಗಿದ್ದಾರೆ. ಮತ್ತು ಎನಿ ಟೈಮ್ ನನಗೆ ಈಗ ಕೆಲವೊಮ್ಮೆ ನಾಯಿಗಳು ಹೇಗೆ ಅಂದರೆ ಬೆಳಿಗ್ಗೆ ಒಂದು 4 ಗಂಟೆಗೆಲ್ಲ ಬರ್ತದೆ. ಸೊ ಆ ಟೈಮಲ್ಲಿ ನಾನು ಮನೆಯವರನಿಗೆ ಅಲ್ಲ ಫ್ರೆಂಡ್ಸ್ಗೆ ಕಾಲ್ ಮಾಡೋದು. ಹೌದು. ಮತ್ತು ಎನಿ ಟೈಮ್ ನನಗೆ ಇಲ್ಲಿ ಡೆಲಿವರಿ ಕೊಡಲಿಕ್ಕೆ ಇದ್ದರೆ ಎಲ್ಲ ಫ್ರೆಂಡ್ಸ್ಗಳೇ ಸಪೋರ್ಟಿವ್ ನನಗೆ. ನಿಮ್ಮ ಫ್ರೆಂಡ್ಸ್ ಫುಲ್ಲಿ ಸಪೋರ್ಟ್ ಆಗಿದ್ದಾರೆ. ಓಕೆ, ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ. ಈಗ ನೀವು ಈಗ ಹೇಳಿದ್ರಿ ಡಾಬರ್ಮ್ಯಾನ್ ಇನ್ನೊಬ್ಬ ಫ್ರೆಂಡ್ ಮನೆಯಲ್ಲಿದೆ ಆ್ಯಂಡ್ ಇನ್ನೊಂದು ನಾಯಿ ಇನ್ನೊಬ್ಬ ಫ್ರೆಂಡ್ ಮನೆಯಲ್ಲಿದೆ. ಆದರೆ ನೀವು ಈಗ ಅವರ ಮನೆ ಹೋದರೆ ಆ ನಾಯಿಗಳು ನಿಮ್ಮ ತುಂಬಾ ಖುಷಿ ಹೇಗೆ ಅದು ಖುಷಿಯಲ್ಲಿರ್ತದೆ. ಅಂದರೆ ಆ ನಾಯಿಗಳಿಗೆ ನನ್ನದು ಗುರ್ತಾ ಇದೆ. ಹೋಗುದು ನಾನು ಕಮ್ಮಿ, ಆದರೆ ಕೂಡ ಹೋದಾಗ ಏನಾದರೂ ನನಗೆ ಬೊಗಳೋದಾಗಲಿ ಅದೆಲ್ಲ ಏನಿಲ್ಲ. ಯಾಕೆಂದರೆ ಅವುಗಳಿಗೆ ಆದರೆ ಅದರಲ್ಲಿ ಪ್ರೀತಿ ಸ್ವಲ್ಪ ಕಮ್ಮಿ ಆಗುದಿಲ್ವಾ ಆ ಥರ? ಆಗ್ತದೆ. ಅಂದರೆ ಅವುಗಳು ಯಾರು ಅದನ್ನು ಸಾಕ್ತಾರೆ ಅವರಿಗೆ ಹೆಚ್ಚು ಇದಾಗಿರ್ತದೆ. ಮತ್ತು ನಾನು ಸಹ ಏನು ಅವ್ರ ಹತ್ರ ಹಿಂದೆ ಬೇಕು ನನಗೆ ನಾಯಿ ಬೇಕು ಅದೆಲ್ಲ ಮಾಡ್ಲಿಕ್ಕೆ ಹೋಗೋದು. ಅಂದರೆ ಅವರ ಹತ್ರವೇ. ಆಶೀಶ್ ಅವರು ಒಂದು ಸಣ್ಣ ಬ್ರೇಕ್ ತಗೊಳ್ವಾ? ಓಕೆ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. This program is sponsored by Pet Hut, Kadri Commercial Complex, Malikatta, Mangalore, Akash Towers, Chilimbi, Mangalore. La 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 la. ಓಕೆ ವೀಕ್ಷಕರೇ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಆಶೀಶ್ ಅವರೇ, ನಿಮ್ಮ ಲ್ಯಾಬಲ್ಲಿ ಒಂದು ಬೆಕ್ಕಿದೆ. ಆ್ಯಂಡ್ ನಿಮ್ಮ ಮನೇಲಿ ಎಷ್ಟು ಬೆಕ್ಕಿದೆ? ಮನೆಯಲ್ಲಿ ಒಟ್ಟಿಗೆ 7 ಬೆಕ್ಕುಗಳಿದೆ. 7 ಬೆಕ್ಕು ಕೂಡ ಹೆಸರು ಇದೆಯಾ? 7 ಬೆಕ್ಕುಗಳಿಗೆ ಕೂಡ ಹೆಸರು. ಹೇಗೆ, ಯಾವ ಥರ ಹೆಸರಿದೆ 7 ಬೆಕ್ಕು ಕೂಡ? ಇದು ಸಿಲ್ಕಿ. ಅವಳದು ಹೇರ್ ಪ್ಯಾಟರ್ನ್ ಮೇಲೆ ನಾವು ಹೆಸರಿಟ್ಟದು. ಸೊ ಇನ್ನೊಂದು ರೂಬಿ ಅಂತ, ಅದು ಆ್ಯಕ್ಚುಲಿ ಯಾರಿಂದ ತಗೊಂಡಿದ್ದೇವೆ ಅವರೇ ಹೆಸರಿಟ್ಟದು. ಇನ್ನೊಂದು ಸ್ವೀಟಿ ಅಂತ. ಹೌದು. ಮತ್ತು ಇನ್ನೊಂದು ಬ್ಲ್ಯಾಕಿಶ್. ನೀವು ಗಂಡು ನೋಡಿರ್ಬೋದು. ಹೌದು. ಇನ್ನೊಂದು ಗೋಂಜಿ. ಅದು ಹೇಗೆ, ಅದು ಡಿಫ್ರೆಂಟ್ ಆಗಿದೆ? ಡಿಫ್ರೆಂಟ್ ಅಂದರೆ ಅವಳದು ಐಸ್ ಕಲರ್ ಮೇಲೆ ಒಬ್ಬರು ಸಜೆಸ್ಟ್ ಮಾಡಿದ ಹೆಸರು. ಅಂದರೆ ಅವಳದು ಐಸ್ 2 ಸಹ ಡಿಫ್ರೆಂಟ್ ಆಗಿದೆ. ಸೊ ಅದರ ಮೇಲೆ ಸಜೆಸ್ಟ್ ಮಾಡಿದಂಥ ಹೆಸರು. ಅವಳದು ಒಂದು ಐ ಬ್ಲೂ ಕಲರ್, ಒಂದು ಐ ಯೆಲ್ಲೋ ಕಲರ್ ಆಗಿದೆ. ಓಕೆ, ಹಾಗೆ ಅದರಲ್ಲಿ ಆ ಥರ. ಓಕೆ. ಇನ್ನೊಂದು ಸ್ಪೈಕಿ ಅಂತ, ಅವನು ಹುಡುಗ. ಓಕೆ, ಅಂದರೆ ಇಷ್ಟು ಬೆಕ್ಕುಗಳಿವೆ ಅಂದರೆ ತುಂಬಾ ಖುಷಿ ಆಗ್ತದೆ ನೋಡಲಿಕ್ಕೆ ಅಲ್ಲ? ಒನ್ ಟೈಪ್ ಹೇಗೆ, ಇದು ಸೈಲೆಂಟ್ ಇರ್ತದ ಹೇಗೆ? ಓಕೆ, ನಾಯಿಗಳಿಗಿಂತ ಬೆಕ್ಕುಗಳು ಸೈಲೆಂಟ್. ಅಂದರೆ ಅವುಗಳದೇ ಏನು ಯಾರ್ದು ಉಪದ್ರ ಇಲ್ಲ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಬಿಟ್ಟರೆ ಮತ್ತು ಬೇರೆ ಏನು ಇದಿಲ್ಲ. ನಿಮ್ಮ ಮನೆಗೆ ಇದು ಇಲಿಗಳು ಬರಲಿಕ್ಕೆ ಚಾನ್ಸ್ ಇಲ್ಲ? ಯಾವಾಗಾದ್ರೂ ಹಿಡ್ದಾಕಿದ ಹೇಗೆ? ಇಲ್ಲ. ಆ್ಯಕ್ಚುಲಿ ಇಲಿಗಳನ್ನು ಹಿಡಿಲಿಕ್ಕೆ ಬಿಡುವುದಿಲ್ಲ. ಅಂದರೆ ನಮಗೆ ಹೆದರಿಕೆ ಆಗ್ತದೆ, ಏನಾದರೂ ಇಲಿಗಳೇನಾದ್ರು ತಿಂದಿದ್ರೆ ಬೆಕ್ಕುಗಳಿಗೆ ಏನಾದಾದರೆ. ಸೊ ಫುಡ್ ಬಿಟ್ಟು ಬೇರೆ ಏನು ಹೊರಗೆ ಅದು ತಿನ್ನಲಿಕ್ಕೆ ಬಿಡುವುದಿಲ್ಲ. ಇದು ಬೆಕ್ಕುಗಳು ಕಿಚನ್ಗೆಲ್ಲ ಹೋಗುದಿಲ್ವಾ ನಿಮ್ಮ ಪರ್ಮಿಷನ್ ಕೇಳದೆ ಅಲ್ಲ? ಕಿಚನ್ಗೆ ಹೋದರೆ ಮಮ್ಮಿ ಅದು ಒಬ್ಬೆ. ಹಾಗೆ ನೀವು ಏನು ಕಿಚನ್ ಹೋದ್ರೆ ನೀವು ಏನು ಬೈಯೋದಿಲ್ವ ನಿಮ್ಮ ಬೆಕ್ಕುಗಳಿಗೆ? ಇಲ್ಲ. ನಾರ್ಮಲಿ ಏನು ಇದ್ರೂ ಸಹ ಹಾಲ್ ಒಳಗೆ ಅಥವಾ ಅದರ ಕೇಜುಗಳೊಳಗೆ. ಸೊ ಕಿಚನ್ಗೆ ಹೋಗ್ಲಿಕ್ಕಿಲ್ಲ. ಬೈ ಚಾನ್ಸ್ ಹೋದರೆ ನಾವು ಸ್ವಲ್ಪ ಬೈಗಳಿಗೆ ಹೇಳಬೇಕು. ಹಾಗೆ ನೀವು ಸ್ವಲ್ಪ ಸ್ಟ್ರಿಕ್ಟ್ ಕೂಡ ಇದ್ದೀರಿ. ಓಕೆ. ಆ್ಯಂಡ್ ಈ ಅಂದರೆ ಬೆಕ್ಕು ಮತ್ತು ನಾಯಿ ಡಿಫ್ರೆನ್ಸಸ್ ಏನು? ಅಂದರೆ
ಬೆಕ್ಕನ್ನು ಈಸಿಯಾಗಿ ಸಾಕ್ಬೋದಾ ಅಲ್ಲ ನಾಯಿಗಳನ್ನು ಈಸಿಯಾಗಿ ಆ್ಯಕ್ಚುಲಿ ಬೆಕ್ಕುಗಳನ್ನು ಈಸಿಯಾಗಿ ಸಾಕ್ಬೋದು ಮತ್ತು ಬೆಕ್ಕುಗಳಿಗೆ ಅಟ್ಯಾಚ್ಮೆಂಟ್ ಸ್ವಲ್ಪ ಕಮ್ಮಿ ಅಂದರೆ ಇದೆ, ಆದರೆ ನಾಯಿಗಳು ಹಾಗೆ ಇಲ್ಲ. ಬೆಕ್ಕುಗಳು ಸ್ವಲ್ಪ ಆದರೆ ನಾಯಿಗಳು ಹಾಗೆ ಅಲ್ಲ, ನಾಯಿಗಳಿಗೆ ಅಟ್ಯಾಚ್ಮೆಂಟ್ ಸ್ವಲ್ಪ ಜಾಸ್ತಿ. ಸೊ ಆ್ಯಸ್ ಅ ಡಾಗ್ ಲವರ್ ನಾನು ನಾಯಿಗಳ ಸ್ವಲ್ಪ ಹೆಚ್ಚು ಪ್ರಿಫರೆನ್ಸ್ ಕೊಡ್ತೇನೆ. ಸರ್, ಈಗ ನಾನೊಂದು ಕೇಳ್ತೇನೆ. ಈಗ ನಾಯಿಗಳನ್ನು ಅಂದರೆ ಕೆಲವು ಮನೆಯಲ್ಲಿ ಮಕ್ಕಳಿರ್ತಾರೆ, ಮಕ್ಕಳಿಗೆ ಬೇಕಾಗುವ ನಾಯಿ ಯಾವುದು ನಿಮ್ಮ ಪ್ರಕಾರ? ಮಕ್ಕಳಿಗೆ ಒಂದು ಸೂಟ್ ಆಗೋದು ಮಕ್ಕಳಿಗೆ ಆ್ಯಕ್ಚುಲಿ ಸೂಟ್ ಆಗುವಂಥದ್ದು ಟಾಯ್ ಬ್ರೀಡ್ಗಳು. ಯಾಕೆಂದರೆ ಅವುಗಳು ತುಂಬ ಆ್ಯಕ್ಟಿವ್ ಆಗಿರ್ತದೆ, ಪ್ಲೇಫುಲ್, ಮತ್ತು ಮಕ್ಕಳು ಈಸಿಯಲ್ಲ ಅದನ್ನು. ಅಂದರೆ ಈಗ ಒಂದು ಮಗುಗೆ ಆಸೆ ಇರ್ತದೆ ನಾರ್ಮಲ್ ನಾಯಿ ವಾಕ್ ಮಾಡಿಸ್ಬೇಕಂತ. ಸೊ ಅವರಂಥವರು ದೊಡ್ಡ ನಾಯಿ ಜರ್ಮನ್ ಶೆಪರ್ಡ್ ಅಥವಾ ಗ್ರೇಟ್ ಡ್ಯಾನ್ಗೆಲ್ಲ ಹೋದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಸೊ ಅವುಗಳಿಗೆಲ್ಲ ಕಾಕರ್ ಸ್ಪೇನಿಯಲ್, ಪಗ್, ಡ್ಯಾಶಾನ್ಸ್ ಅಂಥ ಬ್ರೀಡ್ಗಳೆಲ್ಲ ಸ್ವಲ್ಪ ಈಸಿಲಿ ಸೂಟೇಬಲ್. ಆ ನಾಯಿಗಳು ತುಂಬ ಫ್ರೆಂಡ್ಲಿ ಆಗಿರ್ತದೆ. ಓಕೆ, ಇದು ಬೆಕ್ಕುಗಳಲ್ಲಿ ಯಾವತ್ತು ಸಜೆಸ್ಟ್ ಮಾಡ್ತೀರಿ? ಬೆಕ್ಕುಗಳಲ್ಲಿ ಇಲ್ಲಿ ಮೂವಿಂಗ್ ಪೊಸಿಷನ್ಸ್ ಜಾಸ್ತಿ. ಆ್ಯಕ್ಚುಲಿ ಹಾಗೆ ನೋಡ್ಲಿಕ್ಕೆ ಹೋದರೆ ರಷ್ಯನ್ ಅಂತ ಒಂದಿದೆ, ರಷ್ಯನ್ ಸ್ಕಿನ್ನಿ ಅಂತ ಬರ್ತದೆ. ಮತ್ತು ಹಾಗೆ ಕೆಲವು ಟೈಪ್ ಇದೆ, ಬ್ರಿಟಿಷ್, ಸೊ ಅದು ಶಾರ್ಟ್ ಹೇರ್ ಅಂತ ಒಂದು ಬರ್ತದೆ. ಬೆಕ್ಕುಗಳಲ್ಲಿ ಸಹ ಡಾಲ್ ಫೇಸ್ ನಾರ್ಮಲಿ ಎಲ್ಲರೂ ಸಹ ಲೈಕ್ ಮಾಡ್ತಾರೆ. ಮತ್ತು ಅವುಗಳು ಅವು ನಾರ್ಮಲಿ ಡಾಲ್ ಫೇಸ್ ಎಲ್ಲರೂ ಲೈಕ್ ಮಾಡ್ತಾರೆ. ಇದು ಈ ಬೆಕ್ಕು ಎಷ್ಟು ಅಂದರೆ ಈ ಬೆಕ್ಕುಗಳು ಯಾವ ಥರ ಫುಡ್ ತಿಂತದೆ? ಇದು ನಮ್ಮ ಮನೆದು ಫುಡ್ ಓಕೆನಾ ಅಲ್ಲ ಬೇರೆ ಯಾರಾದ್ರು ತರಬೇಕಾ? ಈಗ ನಾನು ಹಾಕುವ ಫುಡ್ ನಾನು ಹೊರಗಿಂದ ಬಿಸ್ಕಿಟ್ಸೇ ಫೀಡ್ ಮಾಡೋದು. ಆದರೆ ಮನೆ ಫುಡ್ ಕೂಡ ನೀವು ಹಾಕ್ಬೋದು, ಏನು ಅದಕ್ಕೆ ಇಲ್ಲ. ಕೆಲವರು ಹೇಳ್ತಾರೆ ಈ ಥರ ಬೆಕ್ಕುಗಳಿಗೆ ಮನೆದು ಫುಡ್ ಆಗೋದಿಲ್ಲ. ಅಲ್ಲ, ಆಗ್ತದೆ, ಅದರಲ್ಲಿ ಏನು ಆಗೋದಿಲ್ಲ ಅಂತಿಲ್ಲ. ಯಾಕೆಂದರೆ ರೈಸ್ ಫೀಡ್ ಮಾಡ್ತಾರೆ ಬೆಕ್ಕುಗಳಿಗೆ, ರೈಸ್ ಅಥವಾ ಫಿಶ್ ಅದರೊಟ್ಟಿಗೆಲ್ಲ ಫೀಡ್ ಮಾಡ್ತಾರೆ. ಆದರೆ ಅದರದೇ ಫುಡ್ ಸ್ವಲ್ಪ ಫೀಡ್ ಮಾಡಿದರೆ ಅದರ ಬಾಡಿ ಲೈನ್ ಸ್ವಲ್ಪ ಒಳ್ಳೆ ಬರ್ತದೆ, ಗ್ರೋತ್ ಒಳ್ಳೆ ಇರ್ತದೆ. ನೀವು ಹಾಗೆ ಹೇಳ್ತೀರಿ. ಓಕೆ, ಈಗ ನಾನು ಕೇಳೋದು ಏನಂದರೆ ಈ ನಾಯಿಗಳು ಮತ್ತು ಬೆಕ್ಕುಗಳು ಯಾವಾಗಾದರೂ ನೀವು ಕಾಂಪಿಟೇಷನ್ಸ್ಗಳಿಗೆ ತೊಗೊಂಡೋಗಿದ್ರೆ ಹೇಗೆ? ನಾನು ಇಷ್ಟರವರೆಗೆ ಯಾವ ಕಾಂಪಿಟಿಷನ್ಗಳಿಗೆ ತಗೊಂಡು ಹೋಗಲಿಲ್ಲ. ಲಾಸ್ಟ್ ಟೈಮ್ ಮ್ಯಾಂಗ್ಳೂರಲ್ಲಿ ಒಂದು ಆಗಿತ್ತು, ಜಸ್ಟ್ ಪಿಲಿಕುಲದವರು ಒಂದು ಆರ್ಗನೈಸ್ ಮಾಡಿದರು. ಸೊ ಅದಕ್ಕೆ ನನಗೆ ಇನ್ವೈಟ್ ಮಾಡಿದರು, ಹಾಗಾಗಿ ನಾನು ನನ್ನ ಕ್ಯಾಟ್ಸ್ ತಗೊಂಡು ಹೋಗಿದ್ದೆ. ಸೊ ನನ್ನದು ಏನು ವಿಷಯ ಅಂದರೆ ನನಗೆ ಕಾಂಪಿಟೀಷನ್ಗೆ ಜಸ್ಟ್ ಹೋಗಿ ಅಲ್ಲಿ ಎಲ್ಲರಿಗೆ ಕಾಯಲಿಕ್ಕೆ ಏನು ಇದಿಲ್ಲ. ಅಂದರೆ ನನಗೆ ಆ್ಯಕ್ಚುಲಿ ಕಾಂಪಿಟೀಷನ್ಗಾಗಿ ನನಗೆ ಸಾಕುವ ಕ್ರೇಜ್ ಇಲ್ಲ, ನನ್ನದು ಹಾಬಿ. ಮತ್ತು ಅಂಥ ಟೈಮ್ ಬಂದರೆ ಅವರೇ ನನ್ನನ್ನು ಇನ್ವೈಟ್ ಮಾಡುವ ಹೇಗೆ. ಸೊ ಖಂಡಿತ ನಾನು ಕಾಂಪಿಟೇಷನ್ಸ್ಗೆ ಹೋಗ್ತೇನೆ. ಅಂದರೆ ಆಶೀಶ್ ಅವರೇ, ಇನ್ನು ಫ್ಯೂಚರಲ್ಲಿ ಕಾಂಪಿಟೇಷನ್ ಅಂದರೆ ಅವ್ರು ಇನ್ವೈಟ್ ಮಾಡಬೇಕು, ನೀವು ಬನ್ನಿ ಅಂತ, ಹಾಗೆ ಆ ಥರ ಆಗಲಿ ಅಂತ ನಮ್ಮದು ಒಂದು ಕೂಡ ಇದು ಆಸೆ. ಓಕೆ, ನೀವು ಯಾವ ಥರ ಅಂದರೆ ಈ ನಾಯಿಗಳಿಗೆ ಯಾವ ಥರ ಟ್ರೈನ್ ಮಾಡ್ತೀರಿ? ಅಂದರೆ ಈಗ ಒಂದು ಬೇರೆಯವರು ಬಂದರೆ ಸ್ವಲ್ಪ ಅಗ್ರೆಸಿವ್ ಆ ಥರ ಎಲ್ಲ ಇರ್ತದೆ, ನೀವು ಯಾವ ಥರ ಟ್ರೈನ್ ಮಾಡ್ತೀರಿ ನಾಯಿಗಳಿಗೆ? ಈಗ ನಮ್ಮ ನೀವು ಸರೌಂಡಿಂಗ್ಸ್ ನೋಡಿದರೆ ಇಲ್ಲಿ ನಾಯಿ ಸ್ವಲ್ಪ ಅಗ್ರೆಸಿವ್ ಇರಲೇಬೇಕು. ಯಾಕೆಂದರೆ ಇಲ್ಲಿ ಜಾಸ್ತಿ ಏನು ಮನೆಗಳಿಲ್ಲದ ಕಾರಣ ಸ್ವಲ್ಪ ಇದು ಅಗ್ರೆಸಿವ್ ಇರಲೇಬೇಕು. ಅದರಲ್ಲಿ ನನ್ನದು ಕಾಕರ್ ಸ್ಪೇನಿಯಲ್ ಅದು ಸ್ವಲ್ಪ ಫ್ರೆಂಡ್ಲಿ, ಅವಳು ಯಾರು ಬಂದರೆ ಸಹ ಟೈಲ್ ಅಂದಡಿಸು ಹೋಗೋದು ಹಾಗೆ. ಆದರೆ ಸ್ವಲ್ಪ ಜರ್ಮನ್ ಶೆಪರ್ಡ್ ನೋಡುವಾಗ ಸ್ವಲ್ಪ ಹೆದರಿಕೆ ಆಗ್ತದೆ, ಅಂದರೆ ಅವಳು ಹಾಗೆ ಇದ್ದಾಳೆ. ಸೊ ಈಗ ನೈಟ್ ಬಂದರೆ ಬಿಡ್ತದೆ ಹೇಗೆ? ನಾವು ನೈಟ್ ನಿಮಗೆ ಹೇಳದೆ ಬಂದರೆ ಹೇಗೆ ನಮ್ಮದು ಅವಸ್ಥೆ, ನಮ್ಮ ಪರಿಸ್ಥಿತಿ ಹೇಗಾಗ್ಬೋದು? ಅಲ್ಲ, ನೈಟ್ ಕಾಕರ್ ಸ್ಪೇನಿಯಲ್ ಒಳಗಿರ್ತದೆ, ಜರ್ಮನ್ ಶೆಪರ್ಡ್ ಗಾರ್ಡಿಂಗಾಗಿ ಹೊರಗಿರ್ತದೆ. ಸೊ ನೀವು ಬರೋದಾದರೆ ಎನಿ ಟೈಮ್ ಒಂದು ಕಾಲ್ ಮಾಡಿ ಬರೋದು ಒಳ್ಳೆಯದು. ಓಕೆ, ಇಷ್ಟು ತನಕ ಯಾರಾದರೂ ಯಾರಾದರೂ ಬಂದಿದ್ದಾರೆ ನಿಮ್ಮ ಮನೆಗೆ? ಇಲ್ಲ 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 ಇಲ್ಲ, ಇನ್ ಫ್ಯೂಚರಲ್ಲಿ ಬರಲಿಕ್ಕಿಲ್ಲ. ಈ ಪ್ರೋಗ್ರಾಮ್ ನೋಡಿದ ನಂತರ ಅಂತಿಲ್ಲ. 100% ಇದಿರ್ತದೆ, ಒಂದು ಧೈರ್ಯ ಇರ್ತದೆ. ಹೌದು ಹೌದು ಹೌದು. ಓಕೆ, ನಿಮಗೆ ಒಂದು 1.5 ವರ್ಷದಲ್ಲಿ ಯಾವುದು ಒಂದು ಖುಷಿ ತರುವ ಒಂದು ವಿಚಾರ ನಿಮ್ಮ ನಾಯಿಯಿಂದ? ಆ್ಯಕ್ಚುಲಿ ನನ್ನ ಪರ್ಸ್ನಲಿ ಹೇಳೋದಾದರೆ ನನ್ನ ಪೆಬಲ್, ಅವಳು ತಂದಾಗ ಅವಳು 22 days ಇದು ಮಗು. ಸೊ ಅವಳನ್ನು ಅದು ಬಾಟಪ್ ಸ್ಟೇಜೇ ತುಂಬ. ಯಾಕೆ ನನಗೆ ಒಂದು ಇನ್ಸಿಡೆಂಟ್ ನೆನಪುಂಟು. ನನಗೆ ರಾತ್ರಿ, ನಾನು ಮ್ಯಾಂಗ್ಳೂರಲ್ಲಿ ಸ್ಟೇ ಆಗಿದ್ದೆ, ನನಗೆ ರಾತ್ರಿ ಡ್ಯಾಡಿ ಒಂದು 11:30ಗೆ ಕಾಲ್ ಮಾಡಿದರು, ನಾಯಿ ಮಲಗುವುದಿಲ್ಲ ಅಂತ. ಆ್ಯಕ್ಚುಲಿ ಹೇಗಿತ್ತಂದರೆ ನಾವು ಸೆಕೆ ಟೈಮಲ್ಲಿ ಹಾಲಲ್ಲೇ ಮಲಗಿ, ಅವಳು ಕೂಡ ಅಲ್ಲೇ ಮಲಗ್ತಿದ್ಲು. ಸೊ ಕಾಲ್ ಮಾಡಿ ಅವ್ರು ಲೌಡ್ ಸ್ಪೀಕರಲ್ಲಿ ಇಟ್ಟು ನಾನು ನಾಯಿ ಹತ್ರ ಮಾತಾಡಿದ ನಂತರ ಅವಳು ಮಲಗಿದ್ದು. ಅಟ್ಯಾಚ್. ಹೌದು. ಹಾಗಾದರೆ ಈಗ ನಮ್ಮ ಮನೇಲಿ ನಾಯಿ ಇದ್ದರೆ ಮಲಗೋದಿಲ್ಲ ಅಂತ ಹೇಳಿದರೆ ನಿಮಗೆ ಕಾಲ್ ಮಾಡಿದರೆ ಆಯಿತು, ಹಾಗೆ ಅಲ್ವಾ? ಓಕೆ, ನಮಗೆ ಅದು ಯಾವ ಥರ ಅಷ್ಟು ಅಟ್ಯಾಚ್ಮೆಂಟ್ ಹೇಗೆ ಬಿಲ್ಡ್ ಮಾಡ್ತೀರಿ ನೀವು?
ಅಂದರೆ ಅವಳನ್ನು ಈಗ ಏನಷ್ಟು ಅಟ್ಯಾಚ್ಮೆಂಟ್ ಅವಳಿಗೆ ಇಲ್ಲ. ಅಂದರೆ ಈಗ ಅಂದರೆ ಸ್ವಲ್ಪ ನನಗೆ ಟೈಮ್ ಸಿಗೋದಿಲ್ಲ, ನಾನು ಸ್ವಲ್ಪ ಹೊರಗೆ ಹೋಗೋದು. ಆದರೆ ಮತ್ತೆ ಅದು ಒಂದು ಲೆಕ್ಕದಲ್ಲಿ ಒಳ್ಳೆಯದು, ಯಾಕೆಂದರೆ ಅವಳು ಊಟ ಮಾಡಲಿಕ್ಕೆ ಹೇಳ್ತಾ ಇರಲಿಲ್ಲ, ಅವಳಿಗೆ ಊಟ ನಾನೇ ಹಾಕಬೇಕು. ಸೊ ಅದು ಈಗ ಎಲ್ಲರಿಗೆ ಸಹ ಯಾರು ಕೂಡ ಅವಳಿಗೆ ಊಟ ಹಾಕೋದಾಗಲಿ ಏನು ಕೂಡ ಆಗಲಿ. ಸರ್, ಈಗ ನಾವು ಪ್ರೋಗ್ರಾಮ್ನ ಎಂಡಿಗೆ ಬಂದಿದ್ದೇವೆ. ನೀವು ಏನು ಹೇಳ್ತೀರಿ ಲಾಸ್ಟಿಗೆ ನಮ್ಮ ಈ ಡಾಗ್ ಅಂದರೆ ಪ್ರಾಣಿಗಳನ್ನು ಪ್ರೀತಿಸೋರಿಗೆ ಏನು ಹೇಳ್ತೀರಿ? ಲಾಸ್ಟಿಗೆ ಒಂದು ಟಿಪ್ಸ್ ಕೊಡೋದಾದ್ರೆ ಕೊಡ್ಬೋದು ಸರ್. ಟಿಪ್ಸ್ ಅಂದರೆ ಈಗ ನಾವು ಒಂದು ಮೇನ್ ಟಿಪ್ ಏನಂದರೆ, ಈಗ ನಾವು ಒಂದು ನಾಯಿನ ಸಾಕಿದರೆ ಅದು ಕರೆಕ್ಟ್ ಅದನ್ನು ಎಂಡೇಜವ್ರಿಗೆ ಸಾಕಬೇಕು. ಈಗ ಕೆಲವರಿಗೆ ಏನಂದರೆ ನಾಯಿ ಚಿಕ್ಕದಿರುವಾಗ ಆಟ ಆಡ್ತದೆ, ಅದನ್ನು ಭಾರಿ ಖುಷಿಯಲ್ಲಿ ಸಾಕ್ತಾರೆ. ಅದರ ಓಲ್ಡ್ ಟೈಮಲ್ಲಿ ಅದನ್ನು ಎಲ್ಲಿ ರಸ್ತೆ ಬದಿಯಲ್ಲಿ ಬಿಟ್ಟು ಹೋಗೋದು ಆಗಲಿ ಹಾಗೆ ಅದೆಲ್ಲ ಮಾಡ್ಬೋದು. ಯಾಕೆಂದರೆ ಅವುಗಳೊಂದು ಫ್ಯಾಮಿಲಿ ಮೆಂಬರ್ ಇದ್ದಾಗೆ ಇದು ಮಾಡಿದರೆ, ಟ್ರೀಟ್ ಮಾಡಿದರೆ, ಸೊ ಅವುಗಳನ್ನು ಎಂಡವ್ರಿಗೆ ಸಾಕಬೇಕು. ಮತ್ತು ಅವುಗಳು ತುಂಬ ಈಗ ಒಂದು ಅಟ್ಯಾಚ್ಮೆಂಟ್ ಆದರೆ ತುಂಬ ಏನು ಹೇಳ್ತಾರೆ, ನಿಮಗೆ ಒಂದು ನಂಬಿ ಇರ್ತದೆ ಅವುಗಳು. ಸೊ ಅವುಗಳಿಗೆ ಪ್ರೀತಿಯಲ್ಲಿ ನೋಡ್ಕೊಳ್ಬೇಕು. ನೀವು ಇಷ್ಟು ಹೇಳ್ತೀರಿ. ಓಕೆ ಆಶೀಶ್ ಅವರೇ, ತುಂಬ ಥ್ಯಾಂಕ್ಸ್ ಒಂದು ನಮ್ಮ ಜೊತೆ ಇಷ್ಟೆಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಿಮ್ಮ ಈ ಒಂದು ಸಣ್ಣ ಪ್ರಾಯದಲ್ಲೇ ಇಷ್ಟೆಲ್ಲ 1.5 ವರ್ಷ ಆಯ್ತಲ್ಲ ಈಗ ಸ್ಟಾರ್ಟ್ ಮಾಡಿ, ಇನ್ನೂ ಒಂದು 10 to 15 20 ಇಯರ್ಸ್ ತನಕ ಆದರೂ ಕೂಡ ಈ ಥರ ಬಿಸ್ನೆಸ್ ಹೀಗೆ ನಮ್ಮ ನಾಯಿಗಳೊಟ್ಟಿಗೆ ಮತ್ತು ಬೆಕ್ಕುಳಿಗೊಟ್ಟಿಗೆ ತುಂಬಾ ಪ್ರೀತಿಯಿಂದ ಇರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರೇ, ನೀವು ನೋಡಿದ್ರಲ್ಲ ಆಶೀಶ್ ಅವರು ಸಣ್ಣ ಪ್ರಾಯದಲ್ಲೇ ಈಗ ಟೋಟಲಾಗಿ 1.5 ವರ್ಷದಿಂದ ಈ ಥರ ನಾಯಿ ಮತ್ತು ಬೆಕ್ಕುಗಳನ್ನು ಸಾಕ್ತಾ ಇದ್ದಾರೆ. ಆ್ಯಂಡ್ ಇವರಿಗೆ ನಾವು ತುಂಬಾ ಇನ್ನು ಫ್ಯೂಚರಲ್ಲೂ ಕೂಡ ಈ ಥರನೇ ನಾಯಿಗಳನ್ನು ಸಾಕಿ ಅವರಿಗೆ ಹೆಸರು ತರಲಿ ಅಂತ ಆಸೆ ನಮ್ಮದು. ಓಕೆ ವೀಕ್ಷಕರೇ, ಇಲ್ಲಿಗೆ ನಾನು ಈ ಕಾರ್ಯಕ್ರಮ ಮುಗಿಸ್ತಿದ್ದೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆ ನೋಡ್ತೇನೆ ರೀ ಸ್ಪಂದನ. La 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 la. This program is sponsored by Pet Hut, Kadri Commercial Complex, Malikatta, Mangalore, Akash Towers, Chilimbi, Mangalore.